ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಪದ್ಮಭೂಷಣ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನೋತ್ಸವದ ಪ್ರಯುಕ್ತ ಅವರ ಹಾಡಿನ ಕನ್ನಡ ಗೀತೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ನಿರರ್ಗಳವಾಗಿ 24 ಗಂಟೆ ಪರ್ಯಂತ ಹಾಡಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆಯನ್ನ ಮಾಡಿದ ವಿದ್ವಾನ್ ಯಶವಂತ್ ಎಂಜಿ ಅವರಿಗೆ ಜನಮಾನಸ ಗೌರವ ಅಭಿನಂದನಾ ಸಮಾರಂಭವು ನಗರದ ಪುರಭವನದಲ್ಲಿ ಅಕ್ಟೋಬರ್ 4ರಂದು ಶನಿವಾರ ಸಂಜೆ 5 ಗಂಟೆಗೆ ನಡೆಯಲಿದೆ. ಈ ಬಗ್ಗೆ ಜನಮಾನಸ ಗೌರವ ಅಭಿನಂದನಾ ಸಮಾರಂಭದ ಅಧ್ಯಕ್ಷರಾದ ಸುಶಾಂತ್ ಭಂಡಾರಿಯವರು ಮಾತನಾಡಿ, ಸಂಜೆ 5 ಗಂಟೆಗೆ ಪ್ರಬುದ್ಧ ಗಾಯಕರಿಂದ ರಸಮಂಜರಿ ಹಾಗೂ ಸಂಜೆ 7 ಗಂಟೆಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಭಾಪತಿಗಳಾದ ಯುಟಿ ಖಾದರ್, ಶಾಸಕರಾದ ವೇದವ್ಯಾಸ್ ಕಾಮತ್, ಸುರೇಶ್ ಗುರ್ಮೆ, ಉದ್ಯಮಿಗಳಾದ ಬಂಜಾರ ಪ್ರಕಾಶ್ ಶೆಟ್ಟಿ, ಕಿಶೋರ್ ಕುಮಾರ್ ಕುಂದಾಪುರ, ಪಡೇಲ್, ಶ್ರೀ ದುರ್ಗಾ ಕ್ಯಾಟರಿಂಗ್ನ ಕೇಶವ, ಉದ್ಯಮಿಗಳಾದ ಪ್ರವೀಣ್ ಸುವರ್ಣ, ಸುನಿಲ್ ಜೋನಸ್, ಕೆಕೆ ನೌಶಾದ್ ಸೇರಿದಂತೆ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ವಿಶ್ವ ಪ್ರಸಿದ್ಧ ಅಂತ ಹೇಳಿದರೆ ವಿಶ್ವ ಭಾರತದಲ್ಲಿ ಪ್ರಸಿದ್ಧನಾಗಿ ಮೊನ್ನೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಹುಟ್ಟಿದ ದಿನವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಏಕ ಗಾಯಕನಾಗಿ ಏಕ ಸ್ವರದಲ್ಲಿ ಹಾಡಿರುವಂಥ ಗಾಯಕ ವಿದ್ವಾನ್ ಶ್ರೀ ಯಶವಂತ್ ಎಂಜಿ ಇವರು ಸತತವಾಗಿ 24 ಗಂಟೆಗಳ ಕಾಲ ಗೀತೆಗಳನ್ನು ಹಾಡಿ ಜನಮೆಚ್ಚುಗೆಯಾಗಿ ವಿಶ್ವಪ್ರಸಿದ್ಧನಾಗಿ ಮೊನ್ನೆ ನಮ್ಮ ದೇಶದ ಉದ್ದಗಲದಲ್ಲೂ ಹೆಸರುವಾಸಿಯಾಗಿರುವಂಥ ಗಾಯಕರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾಡ್ದು ಬರುವ ಅಕ್ಟೋಬರ್ 4ನೇ ತಾರೀಕರಂದು ನಾವೆಲ್ಲ ಒಂದು ಕರೋಕೆ ಕ್ಲಬ್ಬಿನ ಸಂಗೀತಗಾರರು ಒಟ್ಟು ಸೇರಿ ನಾವೆಲ್ಲ ಒಂದು ಜನಮಾನಸ ಗೌರವ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಟೌನ್ ಹಾಲ್ನಲ್ಲಿ ಅಕ್ಟೋಬರ್ 4ನೇ ತಾರೀಕರಂದು ನಾವು ನೆರವೇರಿಸಲಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಕಲಾವಿದರು ಹಾಗೂ ಎಲ್ಲ ಪ್ರೋತ್ಸಾಹಗಾರರು ಒಟ್ಟು ಸೇರಬೇಕಂತೇಳಿ ತಮ್ಮಲ್ಲಿ ಪ್ರೀತಿಯ ವಿನಂತಿ. ಈ ಸಂದರ್ಭದಲ್ಲಿ ಜನಮಾನಸ ಗೌರವ ಅಭಿನಂದನಾ ಸಮಾರಂಭದ ಖಜಾಂಚಿ ಮಾಧವ ಸುವರ್ಣ, ಉಪಾಧ್ಯಕ್ಷರಾದ ಉಮಾಕಾಂತ್ ನಾಯಕ್, ಕಾರ್ಯದರ್ಶಿ ವಿಮಲ್ ಕೀರ್ತಿ ಜೈನ್ ಉಪಸ್ಥಿತರಿದ್ದರು. ನಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.